ಬಂದ್ರಲ್ಲ ಅಧ್ಯಕ್ಷರು. ಈಗ ಪಿರ್ಕಿ ಓ ಟೈಸನ್ ಕೋಳಿ ಬಾಯಿಲಿ ಎಂತ ಬಾಯಿಲಿ ಎಂತ ನಾನು ಮೇಷ್ಟ್ರಲ್ಲಿ ನಿಂತಿದ್ದೇನೆ. ನೀನ್ ನಿನ್ನಷ್ಟಕ್ಕೆ ಬರ್ತೀಯ, ನಿನ್ನಷ್ಟಕ್ಕೆ ಹೋಗ್ತೀಯ. ನನ್ನ ಹತ್ರ ಕೇಳಲಿಕ್ಕಿಲ್ವಾ? ನೀವು ಮಾತ್ರ ನನ್ನನ್ನು ಅರ್ಥ ಮಾಡಿಕೊಳ್ಳಿ ಮಾಸ್ಟ್ರೆ. ನಾನು ಇವತ್ತು ಬಂದದ್ದೇ ನಿಮ್ಮ ನಸಿಬು. ಒಂದ್ ಮೇಲೆ ಪುಸ್ತಕದ ದುನ್ನ, ಒಂದ್ ಮೇಲೆ ತಲೆಯಲ್ಲಿ ನಾನಾ ತರದ ಆಲೋಚನೆಗಳು. ಇದನ್ನೆಲ್ಲ ಒಟ್ಟುಕೊಂಡು ಬರುವಾಗ ನನ್ನ ಜೀವಕ್ಕೆ ಆಯಾಸ ಅಂತ ಇಲ್ವಾ? ನಾನು ಅಲ್ಲಿಂದೇ ಬರೋದು. ಮಾಸ್ಟರ್ ಒಳಗೆ ಬರ್ಬೋದಾ ಅಂತ ನೀವು ಪಾಠ ನಿಲ್ಲಿಸುವುದು, ಅದು ಸಮಯ ಆಗಲ್ಲ. ನಿಮಗೆ ಸಮಯ ಆದಷ್ಟು ಒಳ್ಳೇದು. ನಷ್ಟ ನಮ್ಮ ಸರಕಾರಕ್ಕಲ್ಲ. ಬಾಯಿಲಿ ಬಾಯಿಲಿ ಸತ್ಯವನ್ನು ಹೇಳ್ಬೇಕು. ಸತ್ಯವನ್ನು ಬಿಟ್ಟು ಸುಳ್ಳನ್ನು ಹೇಳ್ಬಾರ್ದು ನೀನು. ಸುಳ್ಳು ಹೇಳುದಿಲ್ಲ. ನಮ್ಮ ಶಾಲೆ ಅಂಗಳದಲ್ಲಿ ಒಂದು ಗುಲಾಬಿ ಹೂ ಇತ್ತು. ಅದನ್ನು ನೀನು ಕೀಳಿ ತೆಗೆದಿದ್ದೆ ಅಂತ ನನಗೆ ಪಂಚಮಿ ಹೇಳಿದ್ಲು. ಆ ಗುಲಾಬಿ ಹೂ ಎಲ್ಲಿಗೆ ಹೋಯಿತು? ಅದ ನಾನು ವಸಂತಿಗೆ ಕೀಳಿ ಕೊಟ್ಟೆ. ನೀನು ವಸಂತಿಗೆ ಕೀಳಿ ಕೊಟ್ಟಿದ್ಯಾ? ನೀನು ಇವತ್ತು ವಸಂತಿಗೆ ಗುಲಾಬಿ ಹೂ ಕೇಳ್ತಾಳೆ ಅಂತ ಕೀಳಿ ಕೊಟ್ಟಿದ್ದಿ. ನಾಳೆ ಗೋಟಿ ಕೇಳ್ತಾಳೆ, ನೀನು ಕೊಡ್ತಿ. ನಾಳ್ದು ಸೂರ್ಯಕಾಂತ್ ಕೇಳ್ತಾಳೆ, ಅದನ್ನು ಕೊಡ್ತಿ. ನೀನು ಹೀಗೆ ವಸಂತಿಗೆ ಒಂದೊಂದನ್ನೇ ಕೊಟ್ಟು 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 ನೀನು ವಸಂತಿಗೆ ವಾಂತಿ ಬರುವಾಗೆ ಮಾಡ್ತೀಯಾ? ಗುಲಾಬಿ ಸಹ ವಾಂತಿ ಬರ್ತದ. ನೀನು ಇಷ್ಟು ಗುಲಾಬಿ ಹೂ ಕೊಡುವಾಗ ಅವಳ ಮನೆಯಲ್ಲಿ ಅವಳ ಅಪ್ಪ ಸತ್ತಿದ್ದಾನ? ಇಲ್ಲ, ಜೀವನಲ್ಲಿದ್ದಾನೆ. ಎಲ್ಲಿದ್ದಾನೆ? ಎಲ್ಲಿದ್ದಾನೆ?